ಪ್ರತಿಯೊಬ್ಬರು ಕೂಡ ತಾನು ಎಲ್ರಿಗಿಂತಲೂ ಚೆನ್ನಾಗಿ ಕಾಣಬೇಕು ಅಂತಾನೆ ಬಯಸ್ತಾರೆ. ಅದಕ್ಕಾಗಿ ನಾನಾ ಸರ್ಕಸ್ ಮಾಡ್ತಾರೆ. ತ್ವಚೆಯ ಕಾಂತಿಗೋಸ್ಕರ ಹಲವಾರು ರೀತಿಯ ಕ್ರೀಮ್ಸ್, ಸೋಪು, ಮನೆಮದ್ದುಗಳನ್ನು ಬಳಸ್ಕೊಳ್ತಾರೆ. ಆದರೆ ಇಲ್ಲೊಬ್ಬಳು ಮಹಿಳೆ ಇದ್ದಾಳೆ. ತಾನು ಎಲ್ರಿಗಿಂತಲೂ ಚೆನ್ನಾಗಿ ಕಾಣಬೇಕು ಅಂತ ಮಾಡಿದ್ದೇನು ಗೊತ್ತಾ? ಎಸ್, ಈಕೆ ಹೆಸರೇ ಲೀನಾ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವಾಸವಾಗಿರೋ ಈಕೆ ತನ್ನ ತ್ವಚೆಯ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾಳೆ. ಈ ಕುರಿತಂತೆ ಮಾತನಾಡಿದ ಲೀನಾ, ನಾನು ಪ್ರತಿದಿನ ನಾಯಿಯ ಮೂತ್ರವನ್ನು ಕುಡಿಯುತ್ತಿದ್ದೆ. ಇದರಿಂದ ನನ್ನ ಮುಖದಲ್ಲಿದ್ದ ಮೊಡವೆಗಳು ಒಂದೇ ವಾರದಲ್ಲಿ ಮಾಯವಾಯಿತು ಎಂದು ಹೇಳುತ್ತಾಳೆ. ಅಷ್ಟೇ ಅಲ್ಲದೆ ನಾಯಿಯ ಮೂತ್ರದಲ್ಲಿ ವಿಟಮಿನ್ ಎ, ವಿಟಮಿನ್ ಇ ಮತ್ತು ಕ್ಯಾಲ್ಸಿಯಂ ಗುಣಗಳಿವೆ. ಬಹುಮುಖ್ಯವಾಗಿ ನಾಯಿಯ ಮೂತ್ರವನ್ನು ಕುಡಿಯುವುದರಿಂದ ಕ್ಯಾನ್ಸರ್ ಪರಿಣಾಮವನ್ನು ಕೂಡ ತಪ್ಪಿಸಬಹುದು. ನಾಯಿ ಮೂತ್ರ ಹಲವಾರು ರೋಗಗಳಿಗೆ ಮದ್ದು ಅಂದರೆ ತಪ್ಪಾಗಲಾರದು ಎಂದು ಹೇಳಿದ್ದಾಳೆ. ಇನ್ನು ಈಕೆ ಮೊದಲ ಬಾರಿಗೆ ನಾಯಿಯ ಮೂತ್ರ ಕುಡಿದ ಅನುಭವವನ್ನು ಹಂಚಿಕೊಂಡಿದ್ದಾಳೆ. ನನಗೆ ಮೊದಲ ಬಾರಿಗೆ ನಾಯಿಯ ಮೂತ್ರ ಕುಡಿದಾಗ ವಿಚಿತ್ರವಾಗಿ ಅನಿಸಿತು. ಆದರೆ ಎಷ್ಟೋ ತಿಂಗಳಿಂದ ಮುಖದಲ್ಲಿದ್ದ ಮೊಡವೆಗಳು ಒಂದೇ ವಾರದಲ್ಲಿ ಮಾಯವಾಯಿತು. ಹಾಗೆ ಮೊಡವೆ ಕಲೆಗಳೂ ಹೋದವು, ಕಾಂತಿ ಕೂಡ ಹೆಚ್ಚಾಯಿತು ಎಂದು ಲೀನಾ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಳು. ಆದರೆ ಲೀನಾ ಈ ವಿಚಾರವನ್ನು ಪ್ರಪಂಚದ ಮುಂದೆ ಹಂಚಿಕೊಂಡ ಬಳಿಕ ಇದೀಗ ನಾಯಿ ಮೂತ್ರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.